ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ, ಸಮಯದ ಅಭಾವವನ್ನು ಮನದಟ್ಟು ಮಾಡುತ್ತಾ ಒಂದೆರಡು ಮಾತುಗಳನ್ನು ಮಾತ್ರ ನಿಮ್ಮ ಮುಂದಿರಲು ಇಚ್ಛಿಸ್ತಾ ಇದ್ದೇನೆ. ವಚನದಲ್ಲಿ ಒಂದು ವಚನವನ್ನು ನಮಗೆ ಈ ರೀತಿಯಲ್ಲಿ ಕಾಣಬಹುದು. ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಲಗವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲ, ಜನ ಕಂಡಡೆ ಜನ ಹೆದರದೆ ಎಲ್ಲೆಲ್ಲೋ ಸಂದೇಹ. ಇಂದು ನಾವು ಸೌಹಾರ್ದ ಭರಿತವಾದಂತಹ ಒಂದು ಇಫ್ತಾರ್ ಸಂಗಮದಲ್ಲಿ ಉಳ್ಳಾಲ ಸೆಂಟ್ರಲ್ ಕಮಿಟಿ ಆಯೋಜಿಸಿದಂತಹ ಸೌಹಾರ್ದ ಇಫ್ತಾರ್ ಸಂಗಮದಲ್ಲಿ ಒಂದುಗೂಡಿದ್ದೇವೆ. ಪ್ರಸ್ತುತ ಭಾರತದ ಜಗತ್ತಿನ ಆಗುಹೋಗುಗಳನ್ನು ನಾವು ತಿಳಿಯುತ್ತಾ ಇದ್ದೇವೆ. ವಚನದಲ್ಲಿ ಹೇಳುವುದು ಬಲು ಸ್ಪಷ್ಟವಾಗಿದೆ. ಪ್ರಾಣಿಗಳಿಂದ, ಪಕ್ಷಿಗಳಿಂದ ಮಾನವನು ಕಲಿಯುವಂತಹ ಹಲವಾರು ಪಾಠಗಳು ವಚನಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಈ ಇಫ್ತಾರನ್ನು ಮಾಡಿ ಅದರಲ್ಲಿ ಏನಾದರೂ ಉಳಿದರೆ ಕಾಗೆಗಳ ಗುಂಪು ಅದರ ಹತ್ತಿರ ದಾಟಿ ಬರುವುದನ್ನು ನಮಗೆ ಕಾಣಬಹುದು. ಒಂದು ಕಾಗೆಗೆ ಒಂದಲ್ಪ ಭಕ್ಷಣದ ತುತ್ತು ಅಥವಾ ಆಹಾರದ ತುತ್ತು ಸಿಕ್ಕಿದರೆ ಅದು ತನ್ನ ಸಹಚರರನ್ನು ಕರೆದು ಹಂಚಿ ತಿನ್ನುವಂತಹ ಒಂದು ಪ್ರಕೃತಿಯನ್ನಾಗಿದೆ ಕಾಗೆಗಳಿಂದ ನಾವು ಕಾಣೋದು. ವಚನಕಾರರು ಹೇಳುವುದು ಅದೇ ಆಗಿದೆ. ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಲಗವನು, ಅದು ಒಂದು ತುತ್ತು ಭಕ್ಷಣ ಸಿಕ್ಕಿದರೆ ಅದು ತನ್ನ ಸಹಚರನ್ನು ಕರೆದು ಹಂಚಿ ತಿನ್ನುವಂತಹ ಒಂದು ಪ್ರಕೃತಿಯಾಗಿದೆ ಪಕ್ಷಿಗಳಿಗೆ, ಮೃಗಗಳಿಗೆ ಇರುವುದು. ಕೋಳಿ ಒಂದು ಗುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ. ಕೋಳಿಯನ್ನು ನಾವು ನೋಡಿರಬಹುದು, ನಮ್ಮ ಮನೆಯಲ್ಲಿರುವಂತಹ ಕೋಳಿಗಳು. ಅದು ಒಂದು ತುತ್ತು ಸಿಕ್ಕಿದರೆ ತನ್ನ ಮರಿ ಮಕ್ಕಳನ್ನು ಕರೆದು ಇತರ ತನ್ನ ಸಹಜೀವಿಗಳನ್ನು ಕರೆದು ಹಂಚಿ ತಿನ್ನುವಂತಹ ಪ್ರಕ್ರಿಯೆ. ಆದರೆ ಮಾನವನು ಇಂದು ಆಧುನಿಕ ಜಗತ್ತಿನಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡುವಾಗ ವಚನಕಾರರು ಹೇಳ್ತಾ ಇದ್ದಾರೆ, ಜನ ಕಂಡಡೆ ಜನ ಹೆದರದೆ ಎಲ್ಲೆಲ್ಲೋ ಸಂದೇಹ. ಪರಸ್ಪರ ಮನುಷ್ಯನು ಕಾಣುವಾಗ ಹೆದರುವಂತಹ, ಸಂದೇಹ ಪಡುವಂತಹ, ವಿಶ್ವಾಸಘಾತುಕವಾಗುವಂತಹ ಒಂದು ವರ್ತಮಾನ ಪ್ರಸ್ತುತ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ಇಂತಹ ಒಂದು ಸೌಹಾರ್ದ ಸಂಗಮ ಮತ್ತಷ್ಟು ಈ ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ಸಾರ್ತಾ ಇದೆ. ಸಮಾನತೆ ಹಾಗೂ ಸೌಹಾರ್ದತೆ ಎಂಬುದು ಈ ದೇಶದ ಎರಡು ಕಣ್ಣುಗಳಿದ್ದಂತೆ. ಅದನ್ನು ಯಾರು ಒಡೆಯಲು ಪ್ರಯತ್ನಿಸುತ್ತಾರೋ ಅವರನ್ನು ನಾವು ಸಮಾಜದಿಂದ ದೂರೀಕರಿಸಬೇಕು. ಅದು ಧರ್ಮದ ಪರದೆಯ ಮೇಲೆ ಮಾತ್ರವಲ್ಲ, ಯಾವುದೇ ಒಬ್ಬ ವ್ಯಕ್ತಿಯ ನಾಮವನ್ನು, ಹೆಸರನ್ನು ನೋಡಿಕೊಂಡು ಮಾತ್ರವಲ್ಲ, ಯಾವುದೇ ಒಂದು ಸಮಾಜಘಾತುಕ ಕೆಲಸವಾಗುವಾಗ ಅದನ್ನು ಸರ್ವ ಮನಸ್ಕರು, ಸಮಾಜ ಸೌಹಾರ್ದತೆಯನ್ನು ಬಯಸುವವರು ಸಮಾನ ಮನಸ್ಕರಾಗಿ ಅದನ್ನು ನಾವು ತಿರಸ್ಕರಿಸಬೇಕು. ಯಾವುದೇ ಧರ್ಮೀಯನು ಒಳಿತನ್ನು ಮಾಡುವಾಗ, ಯಾವುದೇ ಧರ್ಮೀಯನು ಅವನು ಅನ್ಯಾಯಕ್ಕೆ ಒಳಗಾಗುವಾಗ ಆ ಅನ್ಯಾಯದ ಪರವಾಗಿ ನಾವು ಅವನೊಂದಿಗೆ ಜೊತೆ ನಿಂತು ಅವನಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಪ್ರತಿಯೊಬ್ಬನು ನಾವಲ್ಲಿ ಸಹಕರಿಸಬೇಕು. ಯಾವುದೇ ಮುಸಲ್ಮಾನನು ಅನ್ಯಾಯಕ್ಕೊಳಗಾಗುವಾಗ ಇತರ ಸಹಧರ್ಮೀಯನು ಅವನೊಂದಿಗೆ ಕೈ ಜೋಡಿಸಬೇಕು. ಯಾವುದೇ ಹಿಂದೂ ಧರ್ಮೀಯನು ಮತ್ತೊಂದು ಧರ್ಮವಿಲ್ಲದವನು ಅನ್ಯಾಯಕ್ಕೊಳಗಾಗುವಾಗ ಅವನ ಜೊತೆ ನಿಂತು ನ್ಯಾಯಕ್ಕಾಗಿ ಬೇಕಾಗಿ ನಾವು ಹೋರಾಡಬೇಕು. ನನ್ನ ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಒಂದು ವಚನ, ವಲ್ಲದಿ ನಫ್ಸು ಮುಹಮ್ಮದಿನ್ ಬಿಯದಿಹಿ ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿಅಖೀಹಿ ಮಾ ಯುಹಿಬ್ಬು ಲಿನಫ್ಸಿಹಿ ಮಿನಲ್ ಖೈರ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಈ ಜಗತ್ತಿಗೆ ಶಾಂತಿಯನ್ನು ಮಾತ್ರ ಕಲಿಸಿಕೊಡಲು ಬಂದ, ಈ ಜಗತ್ತಿನಲ್ಲಿ ಹಲವಾರು ರೀತಿಯ ಸಾಮಾಜಿಕ ಬದಲಾವಣೆಗಳನ್ನು ತಂದ ಹೆಣ್ಣಿಗೆ ಈ ಜಗತ್ತಿನಲ್ಲಿ ಸ್ವಾತಂತ್ರ್ಯದ ಬೆಳಕನ್ನು ಚೆಲ್ಲಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು, ಪ್ರವಾದಿ ಹೇಳುತ್ತಾರೆ, ದೈವದ ಈ ಪ್ರಪಂಚದ ಆ ಸೃಷ್ಟಿಕರ್ತನನ್ನು ಸಾಕ್ಷಿ ನಿಲ್ಲಿಸಿ ಹೇಳುತ್ತಾರೆ, ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿಅಖೀಹಿ ಮಾ ಯುಹಿಬ್ಬು ಲಿನಫ್ಸಿಹಿ. ಯಾವನೇ ಒಬ್ಬ ಪರಿಪೂರ್ಣ ನೈಜ ಮುಸಲ್ಮಾನನಾಗುವುದಿಲ್ಲ, ಅವನ ಪರಿಪೂರ್ಣ ವಿಶ್ವಾಸಿಯಾಗುವುದಿಲ್ಲ. ತನ್ನ ಜೀವನಕ್ಕೆ, ತನ್ನ ಸ್ವಂತಿಕೆಗೆ ಅವನು ಯಾವುದನ್ನು ಇಷ್ಟಪಡುತ್ತಾನೋ, ತನ್ನ ಆರೋಗ್ಯ ವಿಷಯದಲ್ಲಿ, ತನ್ನ ಇತರ ವಿಷಯದಲ್ಲಿ, ಸ್ವಂತ ಶರೀರಕ್ಕೆ ಯಾವ ರೀತಿಯಲ್ಲಿ ಇಷ್ಟಪಡುತ್ತಾನೋ ಅದನ್ನು ಮತ್ತೊಬ್ಬ ಮಾನವನಿಗೆ ಇಷ್ಟಪಡುವವರೆಗೂ ಅವನ ನೈಜ ಪರಿಪೂರ್ಣ ವಿಶ್ವಾಸಿಯಾಗಲಾರನೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಆ ಸತ್ಯವಾದ ಇಸ್ಲಾಮಿನ ನೈಜವಾದ ಆಶಯವನ್ನು ನಾವು ಸಮಾಜದ ಬಿತ್ತಿ ಅವರಿಗೆ ಅದರ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಬೇಕು. ಅಂತಹ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಉಳ್ಳಾಲ ಸೆಂಟ್ರಲ್ ಕಮಿಟಿ ಮಾಡ್ತಾ ಇದೆ. ಎಲ್ಲಾ ವಿಧ ಅದಕ್ಕೆ ಇರುವಂತಹ ಆಶಂಸೆಗಳನ್ನು ಕೋರುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್, ಜೈ ಕರ್ನಾಟಕ.